ರಾಜಕೀಯ ಅಧಿಕಾರ ಸಾಮಾಜಿಕ ಪ್ರಗತಿಯ ಬಾಗಿಲಿನ ದೊಡ್ಡ ಕೀ. ನಾವೇನು ಸೋಷಿಯಲ್ ಜಸ್ಟಿಸ್, ಸಾಮಾಜಿಕ ನ್ಯಾಯ, ಆ ನ್ಯಾಯ ಯಾರಿಗೆ ಕೊಡಬೇಕು? ನಾವು ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಮಹಿಳೆಯರಿಗೆ, ದುರ್ಬಲರಿಗೆ. ಕಾಂಗ್ರೆಸ್ ಕಚೇರಿ ನನ್ನ ದೇಗುಲ, ಪಕ್ಷವೇ ನನ್ನ ತಾಯಿ. PV ಮೋಹನ್. യൂണിറ്റി ഹോസ്പിറ്റൽ 4 പതിറ്റാണ്ട് കാലത്തെ വിശ്വസ്ത സേവന പാരമ്പര്യവുമായി അത്യാധുനിക സംവിധാനങ്ങളുമായി യൂണിറ്റി ഹോസ്പിറ്റൽ മംഗലാപുരം. ഫോൺ 0824243155. യൂണിറ്റി ഹോസ്പിറ്റൽ. എക്സ്പെക്ട് ലൈഫ്. ಕಾಂಗ್ರೆಸ್ ಕಚೇರಿ ನನ್ನ ದೇಗುಲ, ಪಕ್ಷವೇ ನನ್ನ ತಾಯಿ. ನನಗೆ ಹಾರ ತುರಾಯಿ ಬೇಡ. ಹೋರಾಟದ ರಾಜಕೀಯದ ಮೂಲಕ ಬೆಳೆದವನಾದ ನಾನು ಸದಾ ನಿಮ್ಮವನಾಗಿರುತ್ತೇನೆ ಎಂದು ಎಐಸಿಸಿ ಕಾರ್ಯದರ್ಶಿ ಹಾಗೂ ನೂತನ ವಿಧಾನ ಪರಿಷತ್ ಸದಸ್ಯ PV ಮೋಹನ್ ಹೇಳಿದರು. ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾದ ಬಳಿಕ ಮೊದಲ ಬಾರಿಗೆ ನಗರದ ಮಲ್ಲಿಕಟ್ಟೆಯ ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಭೇಟಿ ನೀಡಿದ ಅವರನ್ನು ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ನಾನು ಕಾಂಗ್ರೆಸ್ನ ಸಾಮಾನ್ಯ ಕಾರ್ಯಕರ್ತ. ನನ್ನ ತಂದೆ ತಾಯಿ ರಾಜಕೀಯದಲ್ಲಿರಲಿಲ್ಲ. ಕಾಲೇಜು ದಿನಗಳ ಹೋರಾಟಗಳೇ ನನ್ನನ್ನು ರಾಜಕೀಯಕ್ಕೆ ಕರೆತಂದವು ಎಂದು ಭಾವುಕರಾಗಿ ಹೇಳಿದರು. ತಮ್ಮ ಮೊದಲ ಹೋರಾಟವನ್ನು ನೆನಪಿಸಿಕೊಂಡ ಅವರು, ನಗರದ ಹೋಟೆಲ್ಗಳಲ್ಲಿ ಇಡ್ಲಿ ದೋಸೆಯ ಬೆಲೆ ಏರಿಕೆಯ ವಿರುದ್ಧ ವಿದ್ಯಾರ್ಥಿಗಳೊಂದಿಗೆ 3 ದಿನಗಳ ಕಾಲ ನಡೆಸಿದ ಹೋರಾಟದ ಫಲವಾಗಿ ಹೋಟೆಲ್ ಮಾಲೀಕರು 5 ಪೈಸೆ ದರ ಇಳಿಸಲು ಒಪ್ಪಿಕೊಂಡಿದ್ದರು. ಅದೇ ನನ್ನ ಹೋರಾಟದ ಮೊದಲ ಗೆಲುವು ಎಂದರು. ಹೋರಾಟದ ರಾಜಕೀಯದಿಂದ ಅಧಿಕಾರ ರಾಜಕೀಯಕ್ಕೆ ಬಂದಿರುವ ತಮಗೆ ಜನಸೇವೆ ಮಾಡುವ ಅವಕಾಶ ದೊರೆತಿದ್ದು, ಅದನ್ನು ಪ್ರಾಮಾಣಿಕವಾಗಿ ನಿರ್ವಹಿಸುವ ಸಂಕಲ್ಪ ಹೊಂದಿದ್ದೇನೆ ಎಂದು ತಿಳಿಸಿದರು. ವಿಧಾನ ಪರಿಷತ್ ಸದಸ್ಯನಾಗಿ ಕೇವಲ 9 ದಿನಗಳಲ್ಲೇ ಹಲವು ಒತ್ತಡಗಳು ಹಾಗೂ ಸವಾಲುಗಳನ್ನು ಎದುರಿಸಬೇಕಾಗಿದೆ. ಟಿಕೆಟ್ ಘೋಷಣೆಯಾದ ತಕ್ಷಣವೇ ಅನುದಾನ, ವರ್ಗಾವಣೆ ಹಾಗೂ ಇತರ ವಿಚಾರಗಳಿಗೆ ಸಂಬಂಧಿಸಿದಂತೆ ಹಲವರು ಸಂಪರ್ಕಿಸಿದ್ದು, ಜನಪ್ರತಿನಿಧಿಗಳ ಮೇಲಿರುವ ಒತ್ತಡದ ಅರಿವು ಈಗಾಗಿದೆ. ಕಳೆದ 9 ದಿನಗಳಲ್ಲಿ ರಾಜಕೀಯದ ಕಠಿಣ ಅನುಭವವಾಗಿದೆ ಎಂದು ಹೇಳಿದರು. ಕಾಂಟ್ರಾಕ್ಟ್ ಹಾಗೂ ವರ್ಗಾವಣೆ ವಿಚಾರಗಳಿಗೆ ನನ್ನ ಬಳಿ ಬರಬೇಡಿ. ನೋ ಕಾಂಟ್ರಾಕ್ಟ್, ನೋ ಟ್ರಾನ್ಸ್ಫರ್. ಊರಿನ ಅಭಿವೃದ್ಧಿ ಮತ್ತು ಜನರ ಸಮಸ್ಯೆಗಳಿದ್ದರೆ ಮಾತ್ರ ಬನ್ನಿ ಎಂದು ಅವರು ಸ್ಪಷ್ಟಪಡಿಸಿದರು. ರಾಹುಲ್ ಗಾಂಧಿ ಅವರ ನಾಯಕತ್ವದಲ್ಲಿ ಪಕ್ಷದಲ್ಲಿ ಹಲವು ಸಕಾರಾತ್ಮಕ ಬದಲಾವಣೆಗಳಾಗಿದ್ದು, ಸಾಮಾನ್ಯ ಕಾರ್ಯಕರ್ತರಿಗೆ ಅವಕಾಶ ಸಿಗುತ್ತಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸಲು ಕಾರ್ಯಕರ್ತರು ಒಗ್ಗಟ್ಟಿನಿಂದ ದುಡಿಯಬೇಕು ಎಂದು ಕರೆ ನೀಡಿದರು. ಮತದಾರರ ಪಟ್ಟಿಯ ಪರಿಷ್ಕರಣೆ ಕುರಿತು ಮಾತನಾಡಿದ ಅವರು, ಯಾವುದೇ ಮತದಾರರ ಹೆಸರು ಪಟ್ಟಿಯಿಂದ ಕೈತಪ್ಪದಂತೆ ಕಾರ್ಯಕರ್ತರು ಮನೆ ಮನೆಗೆ ಭೇಟಿ ನೀಡಿ ಜಾಗೃತಿ ಮೂಡಿಸಬೇಕು ಎಂದು ಸೂಚಿಸಿದರು. ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ಕುಮಾರ್, ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ, ಪದ್ಮರಾಜ್ ಆರ್ ಪೂಜಾರಿ, ಶಶಿಧರ ಹೆಗ್ಡೆ, ಲುಕ್ಕಾನ್ ಬಂಟ್ವಾಳ, ಮಮತಾ ಗಟ್ಟಿ, ಶಾಲೆಟ್ ಪಿಂಟೋ, ವಿಶ್ವಾಸ್ ಕುಮಾರ್ ದಾಸ್, ಇಬ್ರಾಹಿಂ ನವಾಜ್, ಮನೋರಾಜ್ ರಾಜೀವ್, ಸುಭಾಷ್ ಶೆಟ್ಟಿ, ಚಿತ್ತರಂಜನ್ ಶೆಟ್ಟಿ, ಅಪ್ಪಿಎಸ್, ಶುಭೋದಯ ಆಳ್ವಾ, ಡೆನ್ನಿಸ್ ಡಿಸೋಜಾ, TK ಸುಧೀರ್ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು. ಒಬ್ಬ ಶಾಸಕನಿಗೆ ಎಷ್ಟು ಒತ್ತಡಗಳು ಬರ್ತಾ ಇದೆ. ನಾನು ಹೇಳುವ ಆದರ್ಶ ರಾಜಕೀಯ ಇದು ಪ್ರಾಕ್ಟಿಕಲ್ ಏನು ನಡೆಯುತ್ತೆ ರಾಜಕೀಯ. ಇದರಿಂದ ಪಕ್ಷ ಕಟ್ಟಲಿಕ್ಕೆ ಸಾಧ್ಯ ಇದೆ. ಶಾಸಕರದೇ ಕೆಲಸ, ಟ್ರಾನ್ಸ್ಫರ್ ಮಾಡೋ ಕೆಲಸ, ಕಾಂಟ್ರಾಕ್ಟ್ ಅವನಿಂದ ಕೆಲಸ, ಎಲ್ಲ ಕೆಲಸ. ಆದ್ರೆ ನಾವೇನೇ ಜನರಿಗೆ ಹೋಗೋ ಸಮಯ ಇಲ್ಲ ಅವನಿಗೆ. ಈ ರಾಜಕೀಯ ನಾನು ಹೇಳ್ತೀನಿ, ಈ ರಾಜಕೀಯ ನನಗೆ ಇವಾಗ ಒಂದಿದ್ದು ಭಯ ಆಗಿದೆ. ನಾನು ನನ್ನ ಬಗ್ಗೆ ತುಂಬಾ ಜನ ಅಪೇಕ್ಷೆ ಇಟ್ಕೊಂಡಿದ್ದಾರೆ, ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ. ನಾನೊಂದು ಕೊಂಡಿ, ಕೊಂಡಿ ಅಂದ್ರೆ ಒಳ್ಳೆ ಮಾಡುವ ಜನರು ಒಂದು ಕೊಂಡಿ ಆಗಿದ್ದೇನೆ. ನನ್ನ ಹತ್ರ ತುಂಬಾ ಪ್ರಗತಿ ಬರೋರು